ಫೌಂಡೇಶನ್ ಇದರ ಫ್ರೀ ಮೆಡಿಕಲ್ ಕ್ಯಾಂಪ್ ಇದರ ವತಿಯಿಂದ ರಾಯಲ್ ಫೌಂಡೇಶನ್ ಮುಖಚೇರಿ ಹೈದರಾಬಾದ್ ನಗರದ ಸತತ 6 ವರ್ಷಗಳಿಂದ ಸಾಂಸ್ಥಿಕ ಕಾರ್ಯಕ್ರಮದಲ್ಲಿ ಹಾಗೂ ಜನಸೇವೆ ಕಾರ್ಯಕ್ರಮಗಳಲ್ಲಿ ತೊಡಗಿದೆ. ಹಾಗಾಗಿ ಇವತ್ತಿನ ಗಣ್ಯರನ್ನು ನಾನು ಅವರನ್ನು ಸ್ವಾಗತಿಸಲು ನಾನಿಲ್ಲಿ ಇವತ್ತು ಬಂದಿದ್ದೇನೆ. ನಮ್ಮೆಲ್ಲರ ನೆಚ್ಚಿನ ನಾಯಕರು ಹಾಗೂ ಸಭಾಧ್ಯಕ್ಷರು ಆದ UT ಖಾದರ್ ಇವತ್ತು ಇನಾಗ್ರೇಷನ್ ಮಾಡಬೇಕಿತ್ತು. ಕಾರಣಾಂತರಗಳಿಂದ ತಡವಾಗಿ ಬರುವುದರಿಂದ ಈ ಕಾರ್ಯಕ್ರಮವನ್ನು ಸ್ವಾಗತಿಸಿ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸುತ್ತಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಿರುವಂತಹ ನಮ್ಮ ಕೌನ್ಸಿಲರ್ ಆದಂತಹ ವಿಶ್ವನಾಥ್ ಅವರನ್ನು ರಾಯಲ್ ಫೌಂಡೇಶನ್ ಪರವಾಗಿ ನಾನು ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ US ಅಬೂಬಕರ್ ಅವರ ಬಗ್ಗೆ ನಾನು ಜಾಸ್ತಿ ನಿಮಗೆ ಹೇಳಿಕೊಡುವಾಗಿಲ್ಲ. ಅವರು ನಿರಂತರವಾಗಿ ಈ ತರಹದ ಕಾರ್ಯಕ್ರಮಗಳಲ್ಲಿ ತೊಡಗಿ ಹಲವಾರು ಸಾಮಾಜಿಕ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಇದರ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅವರಿಗೆ ನಾನು ತುಂಬ ಹೃದಯದಿಂದ ರಾಯಲ್ ಫೌಂಡೇಶನ್ ವತಿಯಿಂದ ಅವರನ್ನು ನಾನು ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಈ ಫೌಂಡೇಶನ್ಗೆ ಅಡಿಪಾಯ ಹಾಕಿಕೊಟ್ಟಂತಹ ನಮ್ಮದೇ ಲೀಗಲ್ ಅಡ್ವೈಸರ್ ಆದಂತಹ ಯೂಸುಫ್ ಅಖ್ತರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಹೈದರಾಲಿ ಮಸೀದಿಯ ಪ್ರೆಸಿಡೆಂಟ್ ಮೊಹಿದ್ ಯಾಕರ್ ಅವರನ್ನು ಕೂಡ ರಾಯಲ್ ಫೌಂಡೇಶನ್ ವತಿಯಿಂದ ಪರವಾಗಿ ನಾನು ಅವರನ್ನು ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಈ ಫೌಂಡೇಶನ್ ಸತತವಾಗಿ 6 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದೆ. ಅದಕ್ಕಾಗಿ ನಮಗೆ ಬೆನ್ನುಬಲಾಗಿ ನಿಂತಹ PW ಕಾಂಟ್ರಾಕ್ಟರ್ ಹನೀಫಾ ಖಾನ್ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಹೃದಯವಾಗಿ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಡಾಕ್ಟರ್ ಆಗಿ ಬಂದಿರುವಂತಹ ಯಾನಕೋಯ್ ಮೆಡಿಕಲ್ ಕಾಲೇಜಿನ ಮೇಡಮ್ ಆಗಿರುವಂತಹ ಲಿಫಮ್ ಲೆಕ್ಚರರ್ ಅವರ್ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಹೆಲ್ತ್ ಡೆನ್ಸಿಟಿ ಯಾನಕೋಯ್ ಡೆಂಟಲ್ ಕಾಲೇಜ್ ಇವರನ್ನು ಕೂಡ ನಾನು ರಾಯಲ್ ಫೌಂಡೇಶನ್ ವತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿಯಲ್ಲಿ ಜನರಲ್ ಫಿಸಿಷಿಯನ್ ಆಗಿರುವಂತಹ ಡಾಕ್ಟರ್ ಹಸನ್ ಮುಬಾರಕ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತೇನೆ. ಅದೇ ರೀತಿ ಡಾಕ್ಟರ್ ಸೌವಾನ್ ಖತೂಫ್ ಅವರು ಕೂಡ ಜನರಲ್ ಫಿಸಿಷಿಯನ್ ಆಗಿದ್ದಾರೆ. ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಇನ್ನು ಡಾಕ್ಟರ್ ವರ್ಷ ಶಂಕರ್, ಡಾಕ್ಟರ್ ಅಹಮದ್ ಇನ್ಸನ್, ಡಾಕ್ಟರ್ ಕುಶರ್ ಇವರು ಕೂಡ ಗೌರವವಾಗಿದ್ದಾರೆ. ಇವರನ್ನು ಕೂಡ ರಾಯಲ್ ಫೌಂಡೇಶನ್ ವತಿಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಅವರನ್ನು ಹೃದಯವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ನರ್ಸ್ಗಳಿಗೂ, ಡಾಕ್ಟರ್ಗಳಿಗೂ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ನಾಗರಿಕರಿಗೂ, ಮುಖಚೇರಿಯ ನಾಗರಿಕರಿಗೂ ಎಲ್ಲರಿಗೂ ಕೂಡ ಹೃದಯವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ನನ್ನ ಸ್ವಾಗತ ಭಾಷೆಗೆ ವಿರಾಮ ಕೊಡುತ್ತೇನೆ. ಕಾರ್ಯಕ್ರಮದ ಉದ್ಘಾಟನೆಗಾಗಿ ಪ್ರೀತಿಪೂರ್ವಕ ಆಹ್ವಾನಿಸ್ತಾ ಇದ್ದೇವೆ. ಒಂದು ಉಚಿತವಾದಂತಹ ವೈದ್ಯಕೀಯ ಶಿಬಿರ, ಇದರಲ್ಲಿ ಈ ಒಂದು ಭಾಗದಲ್ಲಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ನಮ್ಮ ಹಿರಿಯರು ಆದಂತಹ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿರತಕ್ಕಂತಹ ಹಾಜಿ UK ಅಬೂಬಕರ್ ಸಾಹೇಬ್ ಅವರುಗಳೇ, ಅದೇ ರೀತಿ ನಮ್ಮ ಇದರ ಅಡ್ವೈಸರ್ ಆದಂತಹ ಯೂಸುಫ್ ಅಖ್ತರ್ ಸರ್ ಅವರೇ, ಅದೇ ರೀತಿ ತೌಸೀಫ್ ಅಲಿ ಇದರ ಈ ಒಂದು ರಾಯಲ್ ಫೌಂಡೇಶನ್ ಅನ್ನು ಅನೇಕ ವರ್ಷಗಳ ಕಾಲ ಈ ಭಾಗದಲ್ಲಿ ನಡೆಸಿಕೊಂಡು ಬಂದು ತಮ್ಮ ವಕ್ತಾರರವರ ಮಾರ್ಗದರ್ಶನದಲ್ಲಿ ಈ ರಾಯಲ್ ಫೌಂಡೇಶನ್ ಅಂತ ಹೇಳಿದರೆ ಇಲ್ಲಿ ಹಲವಾರು ಸೋಷಿಯಲ್ ಆಕ್ಟಿವಿಟೀಸ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ರಂಜಾನ್ they are giving the rights to the poor people, and also several medical aided women they are giving the help. I know that because so many functions I attended, dear doctor, you listen here. ಇದು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಮತ್ತೆ ಇಂಡಿಪೆಂಡೆನ್ಸ್ ಡೇ ದಿವಸ ಕೂಡ ಇವರು ಒಳ್ಳೆ ರೀತಿಯಲ್ಲಿ ಒಳ್ಳೊಳ್ಳೆಯ ಪೊಲೀಸ್ ಅಧಿಕಾರಿಗಳನ್ನು ತಂದು ಇಡೀ ಊರಿನವರನ್ನು ತಂದು ಈ ಒಂದು ರಾಯಲ್ ಫೌಂಡೇಶನ್ ಬಹಳ ಅದ್ಭುತವಾಗಿ ಈ ಯುವಕರು ಇಂತಹ ಸಮಾಜಮುಖ ಕಾರ್ಯಕ್ರಮದಲ್ಲಿ ತೊಡಗಿರುವುದು ಸಾಗಣೆ. ಬಿಕಾಸ್ nowadays and it's
ಇದ್ದಾರೆ, ಅವರಿಗೂ ಕೂಡ ನಾನು ಒಂದು ಪುಸ್ತಕವನ್ನು ಬರೆಸಿ ಅದೇ ರೀತಿ ಡಾಕ್ಟರ್ ಹಸನ್ ಅದೇ ರೀತಿ ಎಲ್ಲ ವಿಭಾಗದ ಡಾಕ್ಟರ್ಗಳು ಯಾರು ಬಂದಿದ್ದಾರೆ ಅವರಿಗೆ ಕೊಟ್ಟಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ರಾಯಲ್ ಫೌಂಡೇಶನ್ ಪರವಾಗಿ ನಾನು ಶುಭವನ್ನು ಸಲ್ಲಿಸುತ್ತೇನೆ. ಸರ್, ಐ ವೆಲ್ಕಮ್. ಆದ್ದರಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡುವುದು ಏನಂತ ಹೇಳಿದರೆ, ಇವತ್ತು ವಿಶ್ವ ಕ್ಯಾನ್ಸರ್ ದಿನಾಚರಣೆಯ ದಿವಸ. ಮಂಗಳೂರು ಜಿಲ್ಲೆಯಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತ ಅನೇಕ ಕಾರ್ಯಕ್ರಮಗಳು ನಡೆಯುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಯಣಪೋಯ ಮತ್ತು ಐಲ್ಯಾಂಡ್ ಸಂಸ್ಥೆಯವರು ನಮ್ಮ ಈ ಭಾಗದಲ್ಲಿ ಬಂದು ಹಲ್ಲಿನ ಚಿಕಿತ್ಸೆಯಾಗಲಿ, ಆರೋಗ್ಯ ತಪಾಸಣೆಯಾಗಲಿ, ಚಿಲ್ಡ್ರನ್ಸ್ ತಪಾಸಣೆಯಾಗಲಿ, there are so many diseases. ಅದಕ್ಕೆ ಬೇಕಾದಂತಹ ವೆರಿ ಗುಡ್ ಸೊಲ್ಯೂಷನ್, ವೆರಿ ಗುಡ್ ಕನ್ಸಲ್ಟೇಷನ್, ವೆರಿ ಗುಡ್ ಟ್ರೀಟ್ಮೆಂಟ್, ವೆರಿ ಗುಡ್ ಸಜೆಷನ್ ತಾವು ಕೊಡಬೇಕು ಅಂತ ಹೇಳಿ ಯಂಗ್ ಡಾಕ್ಟರ್ ಹತ್ರ ನಾನು ಈ ಒಂದು ಸಮಾಜದ ಪರವಾಗಿ ನಾನು ತಮ್ಮಲ್ಲಿ ಕೇಳಲಿಕ್ಕೆ ಇಚ್ಛೆ ಪಡುತ್ತೇನೆ. ಯಾಕಂತ ಹೇಳಿದ್ರೆ ಡಾಕ್ಟರ್ನವರು ಆದಿತ್ಯವಾರ ಇರುವುದಿಲ್ಲ, ಎಲ್ಲರೂ ರಜೆ. ಆದರೂ ಕೂಡ ತಾವು ತಮ್ಮ ಸಮಯವನ್ನು ವ್ಯರ್ಥ ಮಾಡಿ ಸಮಾಜಕ್ಕೆ ನಮ್ಮಿಂದ ಒಂದು ಸಣ್ಣ ಕೊಡುಗೆ ಇರಲಿ ಅಂತ ಹೇಳಿ ನಮ್ಮ ಯಣಪೋಯ ಮತ್ತು ಐಲ್ಯಾಂಡ್ನವರು ಬಂದಿದ್ದಾರೆ. ಆಲ್ ದಿ ಡಾಕ್ಟರ್ಸ್ ಐ ಆಮ್ ವೆಲ್ಕಮ್ ಟು ಕಮಿಂಗ್ ಟು ದಿಸ್ ಫಂಕ್ಷನ್. ಆಲ್ ದಿ ಡಾಕ್ಟರ್ಸ್ ಒನ್ಸ್ ಅಗೈನ್. ಆದ್ದರಿಂದ ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳಿ ಹೇಳ್ತೇವೆ. ಅಂತಹ ಒಂದು ಮಾತಿನಲ್ಲಿ ನಾನು ಹೆಚ್ಚೇನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆದ್ದರಿಂದ ಬೇರೆ ಅನೇಕ ಹಿರಿಯರು ಸಲಹೆಗಳನ್ನು ಕೊಡಲಿಕ್ಕಿದ್ದಾರೆ. ಸೋ ಮೆನಿ ಡಾಕ್ಟರ್ಸ್ ಆರ್ ಹಿಯರ್. ಅವರ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅವರಿಗೂ ನಾನು ಯು ಆರ್ ಕೇಮ್ ಫ್ರಮ್ ವೇರಿಯಸ್ ಪಾರ್ಟ್ಸ್ ಆಫ್ ದ ನೇಷನ್. ಐ ಆಮ್ ಹಾರ್ಟ್ಲಿ ವೆಲ್ಕಮ್ ಟು ಯು. ಯು ಆರ್ ಅಟೆಂಡ್ ದಿ ಫಂಕ್ಷನ್. ಐ ರಿಮೆಂಬರ್ ದ ಫ್ಲಾರೆನ್ಸ್ ನೈಟಿಂಗೇಲ್ ಹೇಗೆ ನಮ್ಮ ರೋಗಿಗಳ ಸೇವೆಯನ್ನು ಮಾಡಿದರು, ಮದರ್ ತೆರೇಸಾ ಹೇಗೆ ರೋಗಿಗಳ ಸೇವೆಯನ್ನು ಮಾಡಿದರು, ಅದೇ ರೀತಿ ಡಾಕ್ಟರ್ ಹಿಪೋಕ್ರಟಿಸ್ ಅವರು ಹೇಗೆ ಸೇವೆಯನ್ನು ಮಾಡಿದರು. ಇವರೆಲ್ಲರೂ ನಮಗೆ ವೈದ್ಯಕೀಯದಲ್ಲಿ ಬಡವರಿಗೆ ಹೇಗೆ ಸೇವೆ ಮಾಡಬೇಕು ಅಂತ ಹೇಳಿ ಕಲಿಸಿದ್ದಾರೆ. ಆ ಮಾರ್ಗದರ್ಶನದಲ್ಲಿ ನನ್ನನ್ನು ಇಲ್ಲಿ ಕರೆದಂತಹ ಎಲ್ಲ ರಾಯಲ್ ಫೌಂಡೇಶನ್ ಅವರಿಗೆ ಮಗದೊಮ್ಮೆ ಸಲ್ಯೂಟ್ ಅನ್ನ ಕೊಟ್ಟು, ನಮ್ಮ UT ಖಾದರ್ ಸರ್ ಅವರು ಕೂಡ ಇದಕ್ಕೆ ಭಾಗವಹಿಸಲಿದ್ದಾರೆ. ಅವರು ಆರೋಗ್ಯ ಮಂತ್ರಿಯಾಗಿದ್ದಾಗ ಮುಖ್ಯಮಂತ್ರಿ ಹರೀಶ್ ಯೋಜನೆ ಎಂಬ ಒಂದು ಯೋಜನೆಯನ್ನು ಕೊಟ್ಟು 25,000 ರೂಪಾಯಿ ಅಪಘಾತ ಆದಾಗ ಇಮಿಡಿಯೇಟ್ಲಿ ಚಿಕಿತ್ಸೆ ಕೊಡುವಂತ ಒಂದು ಸೌಲಭ್ಯ ಇತ್ತು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನೆನಪಿಸಿ ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗೌರವರಿಗೂ ಮಗದೊಮ್ಮೆ ಪ್ರವಾದಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳವರು ರೋಗಿಗಳ ಚಿಕಿತ್ಸೆ ಮಾಡುವುದು, ರೋಗಿಯನ್ನು ಉಪಚರಿಸುವುದು ಸುನ್ನತ್ತು ಅಂತ ಹೇಳಿಕೊಂಡು ನನ್ನೆರಡು ಮಾತನ್ನು ನಾನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಾಡಗೀತೆಯನ್ನು ನೀವು ಹಾಡಿದ್ದಕ್ಕೆ ಅದಕ್ಕೂ ಕೂಡ ನಾನು ಶುಭವನ್ನು ಸಲ್ಲಿಸಿ ನನ್ನೆರಡು ಮಾತನ್ನು ನಾನು ಜೈ ಹಿಂದ್, ಜೈ ಕರ್ನಾಟಕ. ಲೀಗಲ್ ಅಡ್ವೈಸರ್ ಯೂಸುಫ್ ಅಖ್ತಾರ್ ಅವರು ಶುಭ ನುಡಿಗಾಗಿ ಪ್ರೀತಿಪೂರ್ವಕ ಮಾತಿನ ಮನೆಗೆ ಸ್ವಾಗತಿಸ್ತಾ ಇದ್ದೇವೆ. ಒಂದು ವಿಧಾನ ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ನಾನು ಅವರು ಮಾಡಿದಂಥ ಕೆಲಸ ಲಾಸ್ಟ್ ಟೈಮು ಹಿಂದಿನ ನಮ್ಮ ಸರ್ಕಲ್ ಕೊಟ್ಟರು ಬಂದಿದ್ದರು. ಅವರು ನಮ್ಮ ಜೊತೆ ಅದರಲ್ಲಿ 3/4 ಗಂಟೆ ನಮ್ಮ ಜೊತೆ ಇದ್ದರು. ಅವರು ನಾವು ಮಾಡಿದಂಥ 1 ವರ್ಷದ ಏನು ಕಾರ್ಯಕ್ರಮ ಮಾಡಿದ್ದೀವಿ, ಗ್ರಾಮ ಸ್ವಚ್ಛತೆಗೆ ಏನು ಮಾಡಿದ್ದೀವಿ, ವಿದ್ಯಾರ್ಥಿನಿಯರಿಗೆ ಏನು ವ್ಯವಸ್ಥೆ ಮಾಡಿದ್ದೀವಿ, ಬಡವರಿಗೆ ಏನು ಕೆಲಸ ಮಾಡಿದ್ದೀವಿ ಮತ್ತು ಗ್ರಾಮದಲ್ಲಿರುವಂಥ ಅನ್ಯೋನ್ಯತೆಯನ್ನು ಕಾಪಾಡಲಿಕ್ಕೆ ಏನು ಕೆಲಸ ಮಾಡಿದ್ದೀವಿ, ಅದರ ಬಗ್ಗೆ ವಿವರವಾಗಿ ತಿಳ್ಕೊಂಡು ನಮ್ಮನ್ನು ಉಪಯೋಗ ಹಾರೈಸಿದ್ದಾರೆ. ನಿಮಗೇನು ಸಹಕಾರ ಸರವತ್ತಬೇಕಾದ್ರೆ ಹೇಳಿ, ನಾನು ನಿಮ್ಮೊಂದಿಗೆ ಇದ್ದೀನಿ ಅಂತ ಹೇಳಿದ್ದಾರೆ. ಅವರು ಈಗ ನೀವು ನಮ್ಮ ಇಂದಿನ ನೂತನವಾಗಿ ಬಂದಿದ್ದಂಥ ನಮ್ಮ ಸರ್ಕಲ್ ಕೊಟ್ಟವರು ಸನ್ಮಾನ್ಯ ಶ್ರೀ ಬಾಲಕೃಷ್ಣರವರು ಬಂದಿದ್ದಾರೆ. ಅವರಿಗೆ ನಮ್ಮ ರಾಯಲ್ ಫೌಂಡೇಶನ್ ವತಿಯಿಂದ ನಾನು ಅವರನ್ನು ಸ್ವಾಗತಿಸಲು ಮಾತ್ರವಲ್ಲದೆ ಅವರನ್ನು ನಮ್ಮ ಎಲ್ಲ ಸಮಿತಿಯ ಸದಸ್ಯರ ಪರವಾಗಿ ನಾನು ಅವರಿಗೆ ಚಿರಣೀಯಾಗಿರ್ತೇನೆ ಅಂತ ಹೇಳಿ ಸಂತೋಷಪಡ್ತೇನೆ. ನಮ್ಮದು ಇದು ಚಿಕ್ಕ ಸಮಾರಂಭ. ಈ ಸಮಾರಂಭದಲ್ಲಿ ಮಾತಾಡಲಿಕ್ಕಿಲ್ಲ, ಮಾತಾಡುವುದು ಅಲ್ಲ. ಈ ಸಮಾರಂಭ ಇರುವುದು ನಮ್ಮ ಡಾಕ್ಟರ್ಗಳ
ಪೇಷಂಟ್ಗಳನ್ನು ನೋಡಬೇಕಾದ್ದು ಅವರಿಗೆ ತಿಳಿಸ್ಬೇಕಾದ್ದು ಇಂಪಾರ್ಟೆಂಟು. ಆದರೆ ಸಮಾರಂಭವನ್ನು ಪ್ರಾರಂಭಿಸಿದ ನಂತರ ಇದಕ್ಕಾಗಿ ಅಲ್ಪ ಸಮಯವನ್ನು ಕಾದಿಡಬೇಕಾಗಿದೆ. ಅದಕ್ಕಾಗಿ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಆಸ್ಪತ್ರೆಗಳ ಡಾಕ್ಟರ್ಗಳಿಗೆ ಮಾತ್ರವಲ್ಲ ನರ್ಸಸ್ಗಳಿಗೆ ಮತ್ತು ಎಲ್ಲರಿಗೂ ಕೂಡ ನಮ್ಮ ಹೈಲ್ಯಾಂಡ್ ಹಾಸ್ಪಿಟಲ್ನವರಿಗೆ ಆಂಟಿಬೈ ಹಾಸ್ಪಿಟಲ್ನವರಿಗೆ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸಿ ನಮ್ಮ ಈ ಸಮಾರಂಭವನ್ನು ಚೆಂದಾಗಿ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ಮಾತಾಡುವಂಥದ್ದು ಏನೂ ಇಲ್ಲ. ನಮ್ಮಲ್ಲಿ ಬಂದಂಥ ಎಲ್ಲ ಅತಿಥಿಗಳು ಕೂಡ ಮಾತಾಡಬೇಕೆಂಬ ನಿಟ್ಟಿನಲ್ಲಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅತಿಯ ಅಲೆಯನ್ನೇ ಸೃಷ್ಟಿಸುತ್ತಿರುವ ಉಳ್ಳಾಳ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಶ್ರೀ ಬಾಲಕೃಷ್ಣರವರನ್ನ ಪ್ರೀತಿಪೂರ್ವಕ ಶುಭ ನುಡಿಗಾಗಿ ಮಾತಿನ ಮನೆಗೆ ಸ್ವಾಗತಿಸ್ತಾ ಇದೆ. ಇವತ್ತು ಈ ಶುಭ ಮುಂಜಾನೆಯ ಒಂದು ಒಳ್ಳೆ ಪವಿತ್ರವಾದ ಕಾರ್ಯಕ್ರಮವಾದಂಥ ಇವತ್ತೇನು ಫ್ರೀ ಮೆಡಿಕಲ್ ಕ್ಯಾಂಪನ್ನು ರಾಯಲ್ ಫೌಂಡೇಶನ್ ಐದಾಳಿ ನಗರ ಕಚೇರಿ ಉಳ್ಳಾಳ ಒಬ್ಬ ಸಂಸ್ಥೆಯವರು ಮತ್ತು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಈ ಕಾರ್ಯಕ್ರಮವನ್ನು ಐಲ್ಯಾಂಡ್ ಹಾಸ್ಪಿಟಲ್ ಮತ್ತು ಎನ್ನಪ್ಪಯ್ಯ ಹಾಸ್ಪಿಟಲ್ ಅವರ ಸಹಯೋಗದೊಂದಿಗೆ ಏನು ಕಾರ್ಯಕ್ರಮ ಆಯೋಜಿಸಿದ್ರಿ, ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಿದಂಥ ಉದ್ಘಾಟಕರಿಗೆ, ವೇದಿಕೆಯ ಗಣ್ಯರಿಗೆ ಹಾಗೂ ಮುಂಭಾಗ ಇರುವಂಥ ಸಾರ್ವಜನಿಕರಿಗೆ ಹಾಗೂ ವಿಶೇಷವಾಗಿ ಇಲ್ಲಿ ನೆರೆದಿರುವಂಥ ವೈದ್ಯಾಧಿಕಾರಿಗಳಿಗೆ ಮೊದಲು ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಆಕ್ಚುಲಿ ಸಾಹೇಬ್ರೆ, ಈ ಉಳ್ಳಾಳ ನಾನಾದರೂ ಭಾವಿಸ್ತೀನಿ ನಿಜ ಫ್ರೀ ಮೆಡಿಕಲ್ ಕ್ಯಾಂಪ್ ಅಂತೂ ಮಾಡ್ತಾ ಇದ್ರಿ, ಒಳ್ಳೆ ಕಾರ್ಯಕ್ರಮ. ನಾನು ಉಳ್ಳಾಳವನ್ನು ಸಮಗ್ರವಾಗಿ ನಾನು ನೋಡಿದಾಗ ಇದೊಂದು ಆರೋಗ್ಯದ ಧಾಮ ಅಂತ ಏನಾದ್ರು ಕರೀತೀನಿ ನಾನು, ಆರೋಗ್ಯ ಧಾಮ ಉಳ್ಳಾಳ. ಯಾಕೆಂದ್ರೆ ಹೆಚ್ಚು ಮೆಡಿಕಲ್ ಕಾಲೇಜು, ಹೆಚ್ಚು ಆರೋಗ್ಯ ಸಂಬಂಧಪಟ್ಟಂತ ಕಟ್ಟಡಗಳು ಹೆಚ್ಚು ಇರುವಂಥದ್ದು ಉಳ್ಳಾಳ ತಾಲೂಕಿನಲ್ಲಿ. ಹಾಗೆ ಉಳ್ಳಾಳದಲ್ಲಿ ಉತ್ಪತ್ತಿ ಆಗುವಂಥ ವೈದ್ಯಾಧಿಕಾರಿಗಳು, ನರ್ಸು ಇನ್ಯಾವ ತಾಲೂಕಲ್ಲೂ ಇಷ್ಟೊಂದು ಇಲ್ಲ. ಅಷ್ಟು ಉಳ್ಳಾಳ ಅಂದರೆ ಒಂದು ಆರೋಗ್ಯಕ್ಕೆ ಒಂದು ಶಕ್ತಿ. ಹೇಗೆ ಕ್ರೀಡೆಗೆ ಹೆಚ್ಚು ಮಹತ್ವ ಕೊಡ್ತಾರೋ ಹಾಗೆ ಇಲ್ಲಿ ಆರೋಗ್ಯಕ್ಕೂ ಅಷ್ಟೇ ಮಹತ್ವ ಕೊಡುವಂಥ ತಾಲೂಕು ಉಳ್ಳಾಳ. ವಿಶೇಷವಾಗಿ ಪಕ್ಕದ ನೆರೆ ರಾಜ್ಯದಂಥ ಕೇರಳದವರು ಬಂದು ಹೆಚ್ಚು ಕಲಿತು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಒಂದು ಆರೋಗ್ಯದ ಬಗ್ಗೆ ಒಂದು ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಕಾಳಜಿ ವಹಿಸಿ ವಿದ್ಯೆಯನ್ನು ಪಡೆದಂಥ ಒಂದು ತಾಲೂಕು ಇಲ್ಲಿ ಉಳ್ಳಾಳ. ಇವತ್ತು ಎನ್ನಪ್ಪಯ್ಯ ಆಗ್ಬೋದು, KS ಹೆಗಡೆ, ಕಣಚೂರ್ ಮತ್ತೆ ಬೇರೆ ಬೇರೆ ಕಾಲೇಜುಗಳು ಇಲ್ಲಿ ತಲೆ ಎತ್ತಿ ಒಂದು ಸಾರ್ವಜನಿಕ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಅದೇ ರೀತಿ ರಾಯಲ್ ಫೌಂಡೇಶನ್ ಅವರವರು ವಿಶೇಷವಾಗಿ ಇಲ್ಲಿ ಮುಖಚೇರಿ ಸುತ್ತಮುತ್ತ ನಾಗರಿಕ ಜನಗಳಿಗೆ ಒಂದು ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದೀರಿ. ಅದನ್ನು ಹೆಚ್ಚು ಸದುಪಯೋಗ ಪಡಿಸಬೇಕು. ಮತ್ತೆ ವೈದ್ಯಾಧಿಕಾರಿಗಳು ಒಂದು ಒಳ್ಳೆ ರೀತಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ತಮ್ಮಲ್ಲಿ ಆದಂಥ ಮಾರ್ಗದರ್ಶನವನ್ನು ನೀಡಿ ಹೆಚ್ಚಿನ ಟ್ರೀಟ್ಮೆಂಟ್ಗೆ ಬೇರೆ ಹಾಸ್ಪಿಟಲ್ಗೆ ತಾವು ಕಳಿಸೋದ್ರ ಮೂಲಕ ಅವರಿಗೆ ಒಂದು ಕಾಯಿಲೆಯನ್ನು ಪತ್ತೆ ಹಚ್ಚಿ ಒಂದು ವೈದ್ಯಕೀಯ ಚಿಕಿತ್ಸೆ ಕೊಡಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ, ರಾಯಲ್ ಫೌಂಡೇಶನ್ ವಿಶೇಷವಾಗಿ ಒಳ್ಳೆಯ ಕಾರ್ಯಕ್ರಮ ಮಾಡಿದಿರಿ. ಮತ್ತೆ ರಾಯಲ್ ಫೌಂಡೇಶನ್ ಬಗ್ಗೆ ಸಾಹೇಬರು ಹೇಳಿದ್ರು, ನಿರಂತರವಾಗಿ ನಾವು ಆರೋಗ್ಯದ ಬಗ್ಗೆ, ಸಾರ್ವಜನಿಕ ಸ್ವಚ್ಛತೆ ಬಗ್ಗೆ, ಸಾರ್ವಜನಿಕ ಕ್ಷೇಮಾಭಿವೃದ್ಧಿ ಬಗ್ಗೆ ನಾವು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇರ್ತೀವಿ. ಈ ರೀತಿ ಹಮ್ಮಿಕೊಂಡು ಒಂದು ನಗರೀಕರಣವನ್ನು ಸ್ವಚ್ಛತಾ ನಗರವನ್ನಾಗಿ ಮಾಡಬೇಕು. ರಾಯಲ್ ಫೌಂಡೇಶನ್ಗೆ ರಾಯಲ್ ಫೌಂಡೇಶನ್ ಅವರಿಗೆ ಸುತ್ತಮುತ್ತಲ ಜನ ಒಂದು ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಎರಡು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ನನ್ನ ಸಭೆಯ ಸಭಿಕರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಜೈ ಹಿಂದ್. ಶ್ರೀ ಬಾಲಕೃಷ್ಣರವರಿಗೆ ತುಂಬ ಹೃದಯದ ಧನ್ಯವಾದಗಳು. ವೇದಿಕೆಯಲ್ಲಿ ರಾಯಲ್ ಫೌಂಡೇಶನ್ ಇದರ ವತಿಯಿಂದ ಶ್ರೀ ಬಾಲಕೃಷ್ಣ ಪೊಲೀಸ್ ಅಧಿಕಾರಿಯವರಿಗೆ ವೇದಿಕೆಯಲ್ಲಿ ಪೌರ ಸನ್ಮಾನ. ಬಾಲಕೃಷ್ಣ ಸಾರ್ ಅವರಿಗೆ ವೇದಿಕೆಯಲ್ಲಿ ಪೌರ ಸನ್ಮಾನ. ಈ ನಾಡಿನ ದಕ್ಷ ಪೊಲೀಸ್ ಅಧಿಕಾರಿಗಳು ಆದ ಶ್ರೀ ಬಾಲಕೃಷ್ಣ ಅವರಿಗೆ ವೇದಿಕೆಯಲ್ಲಿ ಕಾಣಿಕೆಯನ್ನು ಕೊಟ್ಟು ಸನ್ಮಾನಿಸ್ತಾ ಇದ್ದಾರೆ. ನಾಡಿಗಾಗಿ ಸದಾ ಸಕ್ರಿಯವಾಗಿರುವ ಸರಳ ಸುಗೋಪನ ವ್ಯಕ್ತಿತ್ವ, ದಕ್ಷ ಧೀಮಂತ ನಾಯಕರಾದ ಬಾಲಕೃಷ್ಣ ಸಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅಧ್ಯಕ್ಷರಾದ ಜನಾಬ್ US ಅಬೂಬಕರ್ ಹಾಜಿ, ಸರಳ ಸುಗೋಪನ ವ್ಯಕ್ತಿತ್ವ, ಬಳ್ಳಾರಿ
ಅದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ ಡಾಕ್ಟರ್ ಅಹಮದ್ ಜೇಸಾನ್ ಅವರನ್ನು ಕೂಡ ಸ್ಮರಣಿಕೆಯನ್ನು ಕೊಟ್ಟು ವೇದಿಕೆಯಲ್ಲಿ ಸನ್ಮಾನಿಸಲಿದ್ದಾರೆ. ಡಾಕ್ಟರ್